cream, you scream, we all scream for ice cream, oh baby. ಸೊ ಇಲ್ಲಿ ಮತ್ತೆ ಕೆಲವೊಂದು ಮಕ್ಕಳು ನಿಂತ್ಕೊಂಡಿದ್ದಾರೆ, ಗ್ಯಾಂಗಲ್ಲಿ ನಿಂತ್ಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಐಸ್ ಕ್ರೀಮ್ ಬಗ್ಗೆ ಕೇಳೋಣ. ಓಕೆ, ಹಲೋ. ಹಲೋ, ನಿಮ್ಮ ಹೆಸರು? ಸಾಬ್ನಿ ಮುಂದೇರು. ಏನು ಮಾಡಿ MSc ಫಿಸಿಕ್ಸ್ ಫಸ್ಟ್ ಇಯರ್. ಓಕೆ, ಐಸ್ ಕ್ರೀಮ್ ತಿಂತೀರಾ? ಇಲ್ಲಪ್ಪ, ಒಂದು ಐಸ್ ಕ್ರೀಮು ತಿನ್ನ? ಇಲ್ಲ, ಐಸ್ ಕ್ರೀಮ್ ಅಷ್ಟು ಇಷ್ಟ ಇಲ್ಲ. ಯಾಕೆ? ತುಂಬ ಕೋಲ್ಡ್ ಅಲ್ಲ, ಶೀತ ಆಗ್ತದೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಓಡೋದ್ರು. ಸೊ ನಿಮ್ಮ ಹತ್ರನೇ ನಾನು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ. ಅಪರೂಪಕ್ಕಾದರೂ ಐಸ್ ಕ್ರೀಮ್ ತಿಂತೀರಲ್ವಾ? ಹೌದು. ಯಾವ ಐಸ್ ಕ್ರೀಮ್? ಚಾಕ್ಲೇಟ್. ಎಲ್ಲಿ? ಐಡಿಯಲ್ಸ್. ಐಡಿಯಲ್ಸಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ ನಿಮಗೆ. ಓಕೆ, ಐಸ್ ಕ್ರೀಮ್ ರಿಲೇಟೆಡ್ ಸ್ವಲ್ಪ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ. ಯಾವ ಮಂತನ ಐಸ್ ಕ್ರೀಮ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಮಂತ ಸಮ್ಮರ್ಸಲ್ಲಿ ಇರ್ಬೋದು ಅದು ಮೋಸ್ಟ್ಲಿ. ಯಾವ ಮಂತ್ ಅಂತ ಎಕ್ಸಾಕ್ಟ್ಲಿ ಇಲ್ಲ, ಮೇ ಬಿ ಮಳೆ ಬರುವ ಮುಂಚೆ. ಎಕ್ಸಾಕ್ಟ್ಲಿ ಮಳೆ ಬರುವ ಮುಂಚೆ, ಏಪ್ರಿಲಲ್ಲಿ, ಆಲ್ಮೋಸ್ಟ್ ಏಪ್ರಿಲ್ ಅಂತ ಹೇಳ್ತಾರೆ, ಏಪ್ರಿಲ್ ಮೇ. ಓಕೆ, ಯಾವ ದಿನ? ದಿನ ಶ್ಯೂರ್ ಇಲ್ಲ, ಏಪ್ರಿಲ್ ಫುಲ್ ಮತ್ತೆ. ಓಕೆ, ನಾಡ್ದು ಸಂಡೇ ಏನೋ ಸ್ಪೆಷಲ್ ಇದೆ, ಏನದು? ನಾಡ್ದು ಸಂಡೇ ರಜೆ. ಸ್ಮಾರ್ಟ್ ಆನ್ಸರ್, ಸಂಡೇ ರಜೆ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಏನೋ ಸ್ಪೆಷಲ್ ಇದೆ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಈ ಮಂತಿನ ಥರ್ಡ್ ಸಂಡೇ ಏನೋ ಸ್ಪೆಷಲ್ ಇದೆ. ಈ ಮಂತಿನ ಥರ್ಡ್ ಸಂಡೇ ಅಂದರೆ ದಟ್ಸ್ 19th ನಾವು ಐಸ್ ಕ್ರೀಮ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸಂಡೇ, ಥರ್ಡ್ ಸಂಡೇ ಆಫ್ ಜುಲೈ ಮಂತ್ ಇಸ್ ಐಸ್ ಕ್ರೀಮ್ ಡೇ. ಜುಲೈ ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಕರೀತಾರೆ. ಅದು ಯಾಕೆ ಜುಲೈಯಲ್ಲಿ ಮಾಡಿ? ಸೊ ಅದು ಹಿಸ್ಟ್ರಿ ಇದೆ, ತುಂಬ ಲಾಂಗ್ ಹಿಸ್ಟ್ರಿ ಇದೆ. ಅದನ್ನು ನೀವು ಓದ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಇವತ್ತಿಗೆ ನಿಮಗೆ ಹೋಮ್ ವರ್ಕ್ ಥರ ಹೋಗಿ ಓದಿ, ಓಕೆ, ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಎನಿವೇಸ್, ಈಗ ನೀವು ಐಸ್ ಕ್ರೀಮ್ ತಿನ್ನಲ್ಲ, ಆದರೆ ಐಸ್ ಕ್ರೀಮ್ ತಿನ್ನೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಐಸ್ ಕ್ರೀಮ್ ತಿನ್ನಿ, ತೋರಾಗಿ. ಐಸ್ ಕ್ರೀಮ್ ತಿನ್ನಿ, ತೋರಾಗಿ. ಥ್ಯಾಂಕ್ ಯು. Ice cream, you scream, we all scream for ice cream, oh baby.